ಮಣಿಪುರದಲ್ಲಿ 1.5 ವರ್ಷದಿಂದ ಹಿಂಸಾಚಾರ ಮರುಕಳಿಸುತ್ತಿದ್ದು, ಮಾರ್ಚ್ನಲ್ಲಿ ವಜಾ ಆಗಿದ್ದ ಹೆಡ್ ಕಾನ್ಸ್ಟೇಬಲ್ ಅರಂಬೈ ತೆಂಗೋಲ್ನ ಆಶನ್ ಕನನ್ ಸಿಂಗ್ರನ್ನು ಬಂಧಿಸಲಾಗಿದೆ. ಮಣಿಪುರದಲ್ಲಿ ಮೇತಿ ಜನಸಮುದಾಯದವರ ಸಂಘಟನೆ ಅರಂಬೈ ತೆಂಬೋಲ್ ಇದನ್ನು ಉಗ್ರವಾದದ ಕೂಟ ಎಂದು ಒಕ್ಕೂಟ ಸರ್ಕಾರ ಪರಿಗಣಿಸುತ್ತಿದೆ. ಕಳೆದ ಮಾರ್ಚ್ನಲ್ಲಿ ಕೆಲಸದಿಂದ ವಜಾವಾಗಿದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಶನ್ ಕನನ್ ಸಿಂಗ್ ಅವರನ್ನು ಈಗ ಸಿಬಿಐ ಬಂಧಿಸಿದೆ. ಇವರು ಕನನ್ ಸಿಂಗ್ ಅರಂಬೈ ತೆಂಗೋಲ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. 2023ರಲ್ಲಿ ಆರಂಭವಾದ ಮಣಿಪುರದ ಹಿಂಸಾಚಾರದಲ್ಲಿ ಆಶನ್ ಕನನ್ ಸಿಂಗ್ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಎಂಬ ಆರೋಪವಿದೆ. ಕೊನೆಗೆ 2024ರ ಮಾರ್ಚ್ನಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೆಲಸದಿಂದ ಅವರನ್ನು ವಜಾ ಮಾಡಲಾಗಿತ್ತು. ಸಿಬಿಐನವರು ಕನನ್ ಸಿಂಗ್ ಬಂಧನದ ಬಗೆಗೆ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಅಂದ್ ಕೈದಲ್ಲಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನ ಪೋಲೇರ್ ಬೇಬಿ